ಕಳೆದ ವಾರ ಸುರಿದ ಭಾರೀ ಮಳೆಗೆ ಪುತ್ತೂರು ತಾಲೂಕಿನ ಕೋಡಿಂಬಾಡಿ, ಬೆಳ್ಳಿಪ್ಪಾಡಿ, 34ನೇ ನೆಕ್ಕಿಲಾಡಿ, ಉಪ್ಪಿನಂಗಡಿ, ಹಿರೇಬಂಡಾಡಿ, ಬಜತ್ತೂರು ಗ್ರಾಮದಲ್ಲಿ ತೀವ್ರ ತರದ ಭೂಕುಸಿತ ಉಂಟಾಗಿದ್ದು, ಬೆಳ್ಳಿಪ್ಪಾಡಿ ಗ್ರಾಮದಲ್ಲಿ 5 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ನಷ್ಟಕ್ಕೊಳಗಾದ ಮನೆಗಳಿಗೆ ಪರಿಹಾರ ಕೊಡುವಲ್ಲಿ ಜಿಲ್ಲಾಡಳಿತವು ಸಂಪೂರ್ಣ ನಿಷ್ಕ್ರಿಯವಾಗಿದೆ ಎಂದು ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ನ ಸದಸ್ಯ ಸುರೇಶ್ ಅತ್ರಬಜಲು ಅವರು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಗ್ರಾಮದ ಪ್ರದೇಶದಲ್ಲಿ ಸುಮಾರು 60ರಷ್ಟು ಮನೆಗಳ ಮುಂದೆ ಗುಡ್ಡ ಚರಿದು ಬಿದ್ದಿದ್ದು, 12 ಕಡೆಗಳಲ್ಲಿ ರಸ್ತೆ ಬದಿ ದರೆ ಕುಸಿದು ಹಾನಿಯಾಗಿದೆ. ಸುಮಾರು 2,000ಕ್ಕೂ ಮಿಕ್ಕಿ ಅಡಕೆ ಮರಗಳು ದರಶಾಹಿಯಾಗಿದೆ. 10 ಕಿಲೋಮೀಟರ್ ಕೃಷಿ ನಾಶವಾಗಿದೆ. ರಸ್ತೆಗಳಿಗೂ ಹಾನಿಯಾಗಿದೆ. ಬಜತ್ತೂರಿನಲ್ಲಿ 3 ಮನೆಗಳು ಭಾಗಶಃ ಹಾನಿಯಾಗಿದ್ದು, 18 ಮನೆಗಳಿಗೆ ದರೆ ಕುಸಿದು ಬಿದ್ದಿದೆ. ಒಟ್ಟಾರೆಯಾಗಿ ಕೊಡಗಿನಲ್ಲಿ ನಡೆದ ಪ್ರಾಕೃತಿಕ ವಿಕೋಪದಷ್ಟೇ ಇಲ್ಲಿಯೂ ಆಗಿದ್ದು, ಸುಮಾರು 25 ಕೋಟಿಗೂ ಮಿಕ್ಕಿ ಹಾನಿಯಾಗಿದೆ ಎಂದು ತಿಳಿಸಿದರು. ಪ್ರಾಕೃತಿಕ ವಿಕೋಪ ಸಭೆಗಳಲ್ಲಿ ಪ್ರಾಕೃತಿಕ ವಿಕೋಪ ಸಂದರ್ಭ ಅಧಿಕಾರಿಗಳು ಅಲರ್ಟ್ ಆಗಿರಬೇಕು ಎಂದು ತಿಳಿಸಿದ್ದಾರೆ. ಈ ಕೆಲಸ ನಡೆಯುವುದೇ ಇಲ್ಲ. ಈ ಗ್ರಾಮಗಳಿಗೆ ಸಂಬಂಧಿಸಿದ ತಾಲೂಕಿನ ತಹಶೀಲ್ದಾರರು, ಸಹಾಯಕ ಆಯುಕ್ತರು, ಜಿಲ್ಲಾಧಿಕಾರಿಗಳು ಈ ಭಾಗದ ಪ್ರಾಕೃತಿಕ ವಿಕೋಪದ ಸಮೀಕ್ಷೆಯಾಗಲಿ, ಜನರಿಗೆ ಸಾಂತ್ವನ ಹೇಳುವ ಕೆಲಸವನ್ನಾಗಲಿ ಇದುವರೆಗೆ ಮಾಡಲಿಲ್ಲ. ಕೇವಲ ಪಂಚಾಯತ್ ಸದಸ್ಯರೇ ಪರಿಹಾರ ಕೊಡುವ ಕೆಲಸ ಮಾಡುತ್ತಿದ್ದು, ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಕೃಷಿ ಉಂಟು, ಮತ್ತೆ ಗುಡ್ಡಗಳು ಇರುವಂಥ ಜಾಗದಲ್ಲಿ ಮನೆ ಕಟ್ಟುವಂಥದ್ದು ಸಹಜ. ನಾವು ನೋಡಿದ್ದೇವೆ. ಎಲ್ಲಿಯೂ ಸಮತಟ್ಟಾದ ಜಾಗ ನಮ್ಮಲ್ಲಿ ಬಯಲು ಸೀಮೆ ನಮ್ದಲ್ಲ. ಇರುವ ಜಾಗದಲ್ಲಿ ಮನೆ ಕಟ್ತಾ ಇರ್ತಾರೆ ಪಾಪದವರು. ಅದು ಗುಡ್ಡಗಳು ಇರ್ತವೆ, ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಇರ್ತದೆ. ಪ್ರಕೃತಿದತ್ತವಾಗಿ ಇರುವಂತಹ ಮಣ್ಣನ್ನು ಸ್ವಲ್ಪ ಅಗೆತ ಮಾಡಿ ಕಟ್ಟಿರಬಹುದು, ಬೇರೆ ಜಾಗ ಇಲ್ಲದ ಕಾರಣ. ಅದು ಯಾವ್ದಿದ್ರು ಕೂಡ ಈಗ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಹೆಸರು ಹೇಳ್ಬೋದು. ಈ ಗುಡ್ಡ ಜರ್ದದ್ದು, ಮನೆ ಜರ್ದದ್ದು ಸರಿ, ನಾವು ಇಲ್ಲಿ ಪಟ್ಟಿ ಕೊಟ್ಟಿದ್ದೇವೆ ಸರ್. ಇದೆ ಉಪ್ಪಿನಂಗಡಿ ಎಲ್ಲ ಜಾಗ ಕೊಡ್ತೇವೆ. ಇದು ನಾವು ಟೋಟಲ್ ಆಗಿ ಕೊಟ್ಟಿದ್ದೇವೆ. ಪ್ರತಿ ಗ್ರಾಮಗಳಲ್ಲಿ ಸರ್ 5 ಗ್ರಾಮಗಳಲ್ಲಿ ವಿಶೇಷವಾಗಿ ನಮ್ಮ ಹೇಳಿದ ಹಾಗೆ ಕೋಡಿಂಬಾಡಿ, ಬೆಳ್ಳಿಪ್ಪಾಡಿ, ನೆಕ್ಕಿಲಾಡಿ, ಉಪ್ಪಿನಂಗಡಿ, ಹಿರೇಬಂಡಾಡಿ, ಬಜತ್ತೂರು ತುಂಬಾ ಮನೆಗಳಿಗೆ ಹಾನಿಯಾಗಿದೆ. ಕೆಲವು ಮನೆಗಳಿಗೆ ಮನೆ ಬಿಟ್ಟು ಹೋಗಿದೆ. ಗ್ರಾಮ ಪಂಚಾಯತ್ ಹೇಳ್ತಾ ಇದ್ದೀವಿ. 5 ಗ್ರಾಮ ಪಂಚಾಯತ್ಗಳು, 6 ಗ್ರಾಮ ಬಜತ್ತೂರು ಗ್ರಾಮ ಮಾತ್ರ. ಬಜತ್ತೂರು ಪಂಚಾಯತ್, ಹಿರೇಬಂಡಾಡಿ ಪಂಚಾಯತ್, ಉಪ್ಪಿನಂಗಡಿ ಪಂಚಾಯತ್, ನೆಕ್ಕಿಲಾಡಿ, ಬೆಳ್ಳಿಪ್ಪಾಡಿ, ಕೋಡಿಂಬಾಡಿ 2 ಗ್ರಾಮ, ಒಂದು ಪಂಚಾಯತ್. ಬೆಳ್ಳಿಪ್ಪಾಡಿಯಲ್ಲಿ ಒಂದು ಮನೆಯನ್ನು ಪ್ರಸ್ತುತ ನಮ್ಮ ನಿನ್ನೆ ಬಂದಂತಹ ಮಾಧ್ಯಮದವರು ನೋಡಿದ್ದಾರೆ. ಅಲ್ಲಿ ಜೀವ ಉಳಿದಿದೆ ದೊಡ್ಡ. ಇಲ್ಲ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ 5 ಜನರ ಜೀವ ಹೋಗುವಂತ ಪರಿಸ್ಥಿತಿ. ಅಂತ ಪರಿಸ್ಥಿತಿ ಎಲ್ಲ ಹಿಂದಿನಿಂದ ಬಂದು ಕುದಿದ ಮರ, ಇದರ ಒಟ್ಟಿಗೆ ಯಾವುದು ಸಮೇತ ಎದುರು ಬಂದು ನಾವು ನಮ್ಮ ಶಾಸಕರು ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸಿ ಅದಕ್ಕೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ನೋಡಿ SDRF ಹೊಂದಿದೆ. ಅದು ವಿಶೇಷವಾಗಿ ಪ್ರಾಕೃತಿಕವಾಗಿ ಇಂತಹ ಸಮಸ್ಯೆಗಳಾಗುವಾಗ ತಕ್ಷಣಕ್ಕೆ ಅವರು ಸ್ಪಂದಿಸುವಂತಹ ಒಂದು ತಂಡ. ಅವರು ಬರಲಿಲ್ಲ. ಅದರಲ್ಲಿ ಅದಲ್ಲದೆ ವಿಶೇಷವಾಗಿ ಇಂತಹ ಸಮಸ್ಯೆಗಳಲ್ಲಿ DC ಅವರು ವಿಶೇಷ ಅನುದಾನ ಕೊಡುವಂಥ ಅವಕಾಶ ಇದೆ. ವಿಶೇಷ ಗ್ರಾಂಟ್ ಇರ್ತದೆ. ಪ್ರಾಕೃತಿಕ ವಿಕೋಪ ಅಂತ ಹೇಳಿದರೆ ಎಲ್ಲಿ ಯಾವಾಗ ಏನು ರೀತಿ ಸಂಭವಿಸ್ತದೆ ನಮ್ಗೆ ಗೊತ್ತಿಲ್ಲ. ಅಂಥ ಸಂದರ್ಭಗಳಲ್ಲಿ DC ಅವರು, AC ಅವರು ತಕ್ಷಣ ಅದಕ್ಕೆ ಸ್ಪಂದಿಸುವ ಕೆಲಸ ಮಾಡಬೇಕು. ಇವರು ಅಧಿಕಾರಿಗಳು, ಕೆಳಮಟ್ಟದ ಅಧಿಕಾರಿಗಳು ಬರ್ತಾರಲ್ಲದೆ ಅದಕ್ಕೆ ಮೇಲ್ಮಟ್ಟದ ಅಧಿಕಾರಿಗಳು ಬಂದು ಅದಕ್ಕೆ ಪರಿಹಾರ ಕೊಡುವ ವ್ಯವಸ್ಥೆ ಇಷ್ಟವರೆಗೆ ಆಗಲಿಲ್ಲ. ಇದು 1 ವಾರ ಆಯಿತು. ಇದೀಗ ಇಷ್ಟು ನಷ್ಟ ಕೂಡ ರಿಪೋರ್ಟ್ ಆಗಿದೆ. ಎಲ್ಲ ಕೊಟ್ಟಿದ್ದೇವೆ ಈಗ ನಾವು. ಅದೇ ದಿವಸ ಏನು 30ನೇ ತಾರೀಕು ರಾತ್ರಿ ಅವರಿಗೆ ಅಲ್ಲಿ ಯಾರು ಬಂದ್ರು ಅವರ ರಕ್ಷಣೆ ಮಾಡಿ? ಯಾರು ಬಂದಿದ್ದಾರೆ? ಸ್ಥಳೀಯ ಮತ್ತೆ ಸ್ಥಳೀಯ ಪ್ರತಿನಿಧಿಗಳು ಎಲ್ಲ ಮರುದಿವಸ ಬಂದ್ರು. ಎಲ್ಲ ಅಲ್ಲಿಯ ಸ್ಥಳೀಯರು ಹೋಗಿ ಅವರನ್ನು ರಕ್ಷಣೆ ಮಾಡಿ ಹೇಳ್ತಾರೆ 24x7 ಅಲರ್ಟ್ ಆಗಿರ್ಬೇಕು ಅಂತ. ಸುದ್ದಿಗೋಷ್ಠಿಯಲ್ಲಿ ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಪ್ರಶಾಂತ್ ನೆಕ್ಕಿಲಾಡಿ, ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಸದಸ್ಯ ರಾಮಚಂದ್ರ, ನೆಕ್ಕಿಲಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹರೀಶ್ ನಾಯ್ಕ್, ಗಂಗಾಧರ್ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks,
safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments and all industrial fire and safety accessories. Your safety is our priority. Indus Care Equipments, KVSS Bank Building, Koolur, Mangaluru. Call 0824 2458 754.